ಕುದುರೆಮುಖ ಕ್ರೀಡಾ ಮತ್ತು ಮನೋರಂಜನಾ ಸಮಿತಿ, ಕುದುರೆಮುಖ ಕನ್ನಡ ಸಂಘ ಕಾವೂರು ಇದರ ಸಹಯೋಗದಲ್ಲಿ ಕನ್ನಡ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಬಿಂಬಿಸುವ ಅದ್ದೂರಿಯ 67ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವು ನಡೆಯಿತು. ಕಾವೂರಿನ ಕೆಐಒಸಿಎಲ್ ಟೌನ್ಶಿಪ್ನಲ್ಲಿರುವ ಕನ್ನಡ ಸಂಘದ ಕಚೇರಿಯ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕುದುರೆಮುಖ ಕನ್ನಡ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ರಾಮಕೃಷ್ಣರಾವ್ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ನೆಹರು ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಐಒಸಿಎಲ್ ಮುಖ್ಯ ಮಹಾಪ್ರಬಂಧಕರು ಉತ್ಪಾದನೆ ಮತ್ತು ಯೋಜನೆಗಳು ಜಿವಿ ಕಿರಣ್ ಧ್ವಜಾರೋಹಣ ಮಾಡಿದರು. ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಮತಿ ಗೀತಾ ನಾಯಕ್ ಅವರಿಂದ ಭುವನೇಶ್ವರಿಗೆ ಹಾರಾರ್ಪಣೆ. ಈಗ ನಮ್ಮ ಸಂಸ್ಥೆಯ ಮುಖ್ಯ ಮಹಾ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಮತಿ ಜಿವಿ ಕಿರಣ್ ಅವರಿಂದ ಧ್ವಜಾರೋಹಣ. ಈ ಸಮಯದಲ್ಲಿ ಮಕ್ಕಳು ನಾಡಗೀತೆ ನಡೆಸಿಕೊಡಬೇಕು ಎಂದು ನಾನು ಗಮನಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಕೆಐಒಸಿಎಲ್ ಉಪನಗರದ ಮಕ್ಕಳಿಂದ ನಾಡಗೀತೆ ಹಾಗೂ ವಿವಿಧ ಕಲಾ ತಂಡಗಳಿಂದ ಆಕರ್ಷಕ ಸ್ತಬ್ಧ ಚಿತ್ರ ಮೆರವಣಿಗೆ ನಡೆಯಿತು. ಜಯ ಹೇ ರಸ ಋಷಿಗಳ ಬೀರೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುವಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಪಚ್ಚೇವು ಕನ್ನಡದ ದೀಪ, ಪಚ್ಚೇವು ಕನ್ನಡದ ದೀಪ. ಕಾರ್ಯಕ್ರಮದಲ್ಲಿ ಹಣಕಾಸು ವಿಭಾಗದ ನಿರ್ದೇಶಕರಾದ ಶ್ರೀ ಸ್ವಪನ್ ಕುಮಾರ್ ಗೊರೈ, ಕೆವಿ ಭಾಸ್ಕರ್ ರೆಡ್ಡಿ ನಿರ್ದೇಶಕರು ಉತ್ಪಾದನೆ ಮತ್ತು ಯೋಜನೆ, ಬಿನಯ್ ಕೃಷ್ಣ ಮಹಾಪಾತ್ರ ನಿರ್ದೇಶಕರು ವಾಣಿಜ್ಯ, ರಾಮಕೃಷ್ಣರಾವ್ ಎಚ್ ಮಹಾಪ್ರಬಂಧಕರು ಸೇವೆ, ಪಳನಿ ಪಿ ಅಧ್ಯಕ್ಷರು ಕುದುರೆಮುಖ ಕ್ರೀಡಾ ಮತ್ತು ಮನೋರಂಜನಾ ಸಮಿತಿ, ಅವಿನಾಶ್ ಎನ್ಎ ಅಧ್ಯಕ್ಷರು ಕುದುರೆಮುಖ ಕನ್ನಡ ಸಂಘ ಉಪಸ್ಥಿತರಿದ್ದರು. ಕೆಎಸ್ಆರ್ಸಿ ಕಾರ್ಯದರ್ಶಿ ಎಸ್ ಮುರುಗೇಶ್ ಕಾರ್ಯಕ್ರಮ ಸಂಯೋಜಿಸಿದ್ದರು. ಕುದುರೆಮುಖ ಕನ್ನಡ ಸಂಘದ ಕಾರ್ಯದರ್ಶಿ ಸುಕುಮಾರ್ ಬಳ್ಳಾಲ್ ಕಾರ್ಯಕ್ರಮ ನಿರೂಪಿಸಿದರು.